ಉಡುಪಿ ಜಿಲ್ಲೆ ಕುಂದಾಪುರದ ಶಿರೂರು ಆಂಬ್ಯುಲೆನ್ಸ್ ಅಪಘಾತದ ದುರಂತ ಪ್ರಕರಣದಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದ ಚಾಲಕ ರೋಷನ್ ಅನ್ನು ಪೊಲೀಸರು ಇಂದು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸದ್ಯ ರೋಷನ್ ಬೈಂದೂರು ಪೊಲೀಸರ ವಶದಲ್ಲಿ ಇದ್ದು ಆತನ ರಕ್ತದ ಮಾದರಿಯನ್ನು ವೈದ್ಯಕೀಯ ಪರೀಕ್ಷೆಗಾಗಿ ಮಣಿಪಾಲದ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಸಂಭವಿಸಿದ್ದ ಅಪಘಾತದಲ್ಲಿ 4 ಮಂದಿ ಸಾವನ್ನಪ್ಪಿದ್ರು. ಚಾಲಕನ ಸೀಟಿನ ಅಡಿಯಲ್ಲಿ ಮದ್ಯದ ಬಾಟಲಿ ಇತ್ತು ಎನ್ನಲಾಗಿದ್ದು, ಹಾಗಾಗಿ ಚಾಲಕ ಮದ್ಯ ಸೇವನೆ ಮಾಡಿ ಆಂಬ್ಯುಲೆನ್ಸ್ ಅನ್ನು ಚಲಾವಣೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಚಾಲಕನನ್ನ ವಶಕ್ಕೆ ಪಡೆದುಕೊಂಡು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಆತನ ರಕ್ತದ ಮಾದರಿಯನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಮಣಿಪಾಲದ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಶ್ರೀದೇವಿಯಿಂದ ಉಡುಪಿ ಆದರ್ಶ ಹಾಸ್ಪಿಟ್ಲಿಗೆ ನಾನು ಒಂದು ಪೇಷಂಟ್ನ ಶಿಫ್ಟ್ ಮಾಡ್ತಿದ್ದೆ. ಆವಾಗ ಇಲ್ಲಿ ಶಿರೂರಲ್ಲಿ ಶಿರೂರಲ್ಲಿ ಫಸ್ಟ್ ಗೇಟು ಮತ್ತು ಸೆಕೆಂಡ್ ಗೇಟ್ ಅಂತ ಸಿಗ್ತದೆ. ಅಂದರೆ ಫಸ್ಟ್ ಅವ್ರು ತೆಗಿತಾರೆ ಬೇರೆ ಗೇಟು ಎಮರ್ಜೆನ್ಸಿ ಲೇನಲ್ಲಿ. ಅವ್ರು ಫಸ್ಟ್ ಗೇಟು ತೆಗ್ದಿದ್ದಾರೆ. ಸೆಕೆಂಡ್ ಗೇಟ್ ತೆಗಿಬೇಕಾದ್ರೆ ಅಲ್ಲೊಂದು ದನ ಇತ್ತು. ಆವಾಗ ನಂಗೆ ಏನೂ ಮಾಡಲಿಕ್ಕಾಗಲಿಲ್ಲ ಕಂಟ್ರೋಲ್. ನಾನು ಅವರಿಗೆ ಮತ್ತು ಮುಂದೆ ಹೋದ್ರೂ ದನದ ಜೊತೆ ಇಬ್ಬರು ಅವರು ಕೆಲಸ ಮಾಡ್ತಾರಲ್ಲ, ಅವರು ಹಾರು ಹೋಗ್ತಿದ್ರು ಮತ್ತು ದನನೂ ಇದಾಗ್ತಿತ್ತು. ಮತ್ತು ನಾನು ಪಲ್ಟಿ ಬೀಳ್ತಿದ್ದೆ ಗಾಡಿ. ನಾನು ಹಿಂದುಗಡೆನೇ ಬ್ರೇಕ್ ಹೊಡೆದೆ, ಅಲ್ಲೇ ಮೊದಲೇ ಪಲ್ಟಿ ಆಗೋಯ್ತು. ಮತ್ತು 3 ಜನ ಸ್ಪಾಟ್ ಆಗಿದ್ದಾರೆ. ಅಂದರೆ ನಮಗೆಲ್ಲ ಸ್ವಲ್ಪ ತುಂಬ ಇಂಜುರಿ ಆಗಿದೆ. ಮತ್ತು ಅವರು ಟೋಲ್ಗೇಟ್ ಅವರು ತುಂಬ ನಿಷ್ಕಾಳಜಿ ಅವರು. ಉಡುಪಿ ಹಾಸ್ಪಿಟ್ಲಿಗೆ ಮಾಡ್ತಿದ್ದೆ ಶಿಫ್ಟ್.